ಜನ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮದು ಸ್ಟ್ರಾಟಜಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಫುಲ್ ಆಗುತ್ತೆ. ಅಲ್ಲಿ 200 ಬೆಡ್ ಹೋಲ್ಡಿಂಗ್ ಕೆಪಾಸಿಟಿ ಫುಲ್ ಆದಮೇಲೆ ಇನ್ನೊಂದು ಹಾಸ್ಪಿಟಲ್ ಅವರು ರೋಟ್ರಿ ಮತ್ತು ಲಯನ್ಸ್ ಎಲ್ಲ ಸೇರಿಸ್ಕೊಂಡು ಅವರೇ ಫೋನ್ ಮಾಡಿ ಕೊಡ್ತಾರೆ ವಾಲಂಟಿಯರ್ ಹೆಸರು. ನಾವು ಕಾರ್ಪೊರೇಷನ್ ಲಿಮಿಟಲ್ಲಿ ಪ್ರತಿ ಒಂದು ವಾರ್ಡ್ಗೆ ಒಂದು ಟೀಮ್ ಮಾಡಿದ್ದೀವಿ, ಕಾರ್ಪೊರೇಟ್ರು ಇರ್ತಾರೆ. ಅದರ ಜೊತೆಗೆ ಈ ಒಂದು ಬೀಟ್ ಕಾನ್ಸ್ಟೇಬಲ್ಲು ಮತ್ತು ಒಂದು ವಾಲಂಟಿಯರ್ನ ಹಾಕ್ತೀವಿ. ದಟ್ ಸಿಸ್ಟಮ್ ಆಲ್ಸೋ ನಮ್ಗೆ ಇದಕ್ಕೂ ಬೇಕಾಗಿದೆ. ಇವಾಗ ಕರ್ಫ್ಯೂ ಇಂಪೋಸ್ ಮಾಡೋಕ್ಕೆ ಬೇಕಾಗುತ್ತೆ. ಅದ್ರ ಜೊತೆಗೆ ಯಾರಿಗಾರು ಹೆಲ್ಪ್ ಬೇಕಿತ್ತು. ಸೈಂಟಿಫಿಕಲಿ ಕರೆಕ್ಟ್ ಆಗಿ ಮಾಡಿ ಎಸ್ಟಿಮೇಟ್ ಆಗಿ ಸ್ಮಾರ್ಟ್ ಸಿಟಿಯಿಂದ ಈಗ ರೆಡಿ ಮಾಡಲಿಕ್ಕೆ 1 ವರ್ಷ ರೆಡಿ ಮಾಡಲಿಲ್ಲ. ಅದು ಮಾಡಲಿಕ್ಕೆ ಏನು ಬೇಕು